ಉಡುಪಿಯ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಾಣಿ ಪ್ರೇಮಿ ಸುಧೀಂದ್ರ ಐತ ನಡೆಸುತ್ತಿರುವ ಪ್ರಾಣಿ ರಕ್ಷಣಾ ಕೇಂದ್ರಕ್ಕೆ ಇಂದು ಬೆಳ್ಳಂಬೆಳಗ್ಗೆ ಪೇಟಾ ತಂಡ ದಾಳಿ ನಡೆಸಿದೆ. ಸೂಕ್ತ ವ್ಯವಸ್ಥೆ ಇಲ್ಲದ ಹಿನ್ನೆಲೆ ಶುಚಿತ್ವ ಸಮಸ್ಯೆ ಎಂಬ ಆರೋಪ ಕೇಳಿ ಬಂದ ಕಾರಣ ಪೇಟಾ ಇಲ್ಲಿಗೆ ಭೇಟಿ ನೀಡಿದೆ. ಕಳೆದ ಬಾರಿ ಇಲ್ಲಿಗೆ ದಾಳಿ ಮಾಡಿದ್ದ ಪೇಟಾ ಹಲವು ಪ್ರಾಣಿಗಳನ್ನು ವಶಕ್ಕೆ ಪಡೆದಿತ್ತು. ಅನಾರೋಗ್ಯ ಪೀಡಿತ ನಾಯಿ ಬೆಕ್ಕುಗಳಿಗೆ ಸುಧೀಂದ್ರ ಐತಾಳ್ ಅವರು ಆಶ್ರಯ ನೀಡಿದ್ರು. ಪೇಟಾ ಕಾರ್ಯಕರ್ತರ ಜೊತೆಗೆ ಸಾಲಿಗ್ರಾಮ ಪಟ್ಟಣ ಪಂಚಾಯತ್ ಪೌರ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದ್ರು. ಕೋಟಾ ಪೊಲೀಸ್ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಆರೋಗ್ಯ ಅಧಿಕಾರಿಗಳು ದಾಳಿಯಲ್ಲಿ ಭಾಗಿಯಾಗಿದ್ರು. ಗಾಯಗೊಂಡಿದ್ದ ನಾಯಿ ಬೆಕ್ಕಿನ ಮರಿಗಳನ್ನ ಪೇಟಾ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ದಾರೆ. ಒಂಚೂರು ಕತ್ತಿ ಕೊಡಿ, ಸಣ್ಣ ಕತ್ತಿ ಫುಲ್ಲ ಇಲ್ಲ ಬೇಡಿದೆ ತನಿ ಮಗ ನೀ ಮಾಡಿ ಅದೆಲ್ಲ ಬಿಸಾಡಿ ಹೋದ್ವಿ ದೇವಸ್ಥಾನದಲ್ಲಿ. ಅದನ್ನ ತಂದೆಲ್ಲ ಅನ್ಕೊಂಡ್ಕೊಂಡು ನಾವು ಬಿಸಾಡಿ ಹೋದ್ರಿ. ಅಲ್ಲಪ್ಪ, ಇದು ಸಣ್ಣ ಮಗು ಪಾಪ. ಹಾಲು ಕೊಡು ಮರಿ ನಾನು ಬಿಸಾಡಿ ಹೋಗ್ತೀನಿ. ಹಾಲು ಬೋರ್ಡ್ ಹಾಕಿದ್ರೆ ಬಿಸಾಡಿ ಹೋಗ್ತಾರೆ. ಅಲ್ಲ ಬಿಸಾಡಿ ಹೋಗ್ತೀನಿ ಅಂತ ಮಾಡುದು. ಇಲ್ಲಿ ಧರ್ಮ ಕೈತಾಳ್ರಿ ಜಾತ್ರೆ ಮಾಡ್ತಿದ್ರ ಎಲ್ಲ ತಂದು ಇಲ್ಲಿ ಹಾಕಿ ಹೋದ್ರೆ ಅದು ಮಲಗಿದೆ ಬೆಕ್ಕು ಅಷ್ಟೇ ನಾಳೆ ಕೂತ್ಕೊಂಡು ಮಾಡಿ ಹಿಡಿದ ಕಡೆ ಇವಳು ಹೆರು ಹಿಡಿದಾಗಿತ್ತ ಹೇಗೆ ಆದಾಯ್ತಲ್ಲಿ. ಅಲ್ಲ ಸರಿಯಾಗಿ ಮಾತಾಡ್ಬೇಕು ಸರ್. ಇವ್ರಿಗೆ ಏನು ಪ್ರಾಣಿ ಅಂದ್ರೆ ಏನು ಗೊತ್ತಿದೆ ಇವರಿಗೆ. ಕ್ಲೀನ್ ಮಾಡಿ ನಾನು ಅವನು ಯಾವುದೂ ಇಲ್ಲಿ ಬಕ್ಕು ಒಂದು ಪ್ರಾಣಿ ಸಹ